ಹಲೋ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ಸ್ವಲ್ಪ ದಿನದಿಂದ ವಿಡಿಯೋನ ಹಾಕ್ಲಿಕ್ಕಾಗಿಲ್ಲ, ಯಾಕಂತಂದರೆ ನಾನು ಊರ ಕಡೆ ಹೋಗಿದ್ದೆ. ಇವತ್ತೊಂದು ತುಂಬಾ ದಿನದಿಂದ ಕೆಲವರು ಕೇಳ್ತಾ ಇದ್ದಂತಹ ಒಂದು ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ಇದೇನು ಅಂತಂದರೆ ಚಪಾತಿನ ಎಸ್ಲೆಸ್ಲಾಗಿ ಮೃದುವಾಗಿ ಅಥವಾ ಪದ್ರವಾಗಿ ಲೇಯರ್ಡ್ ಚಪಾತಿ ಏನಂತಾರೆ, ಈ ಚಪಾತಿನ ತುಂಬಾ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಚಪಾತಿ ಮಾಡ್ತಾರೆ, ಬಟ್ ಪರ್ಫೆಕ್ಟಾಗಿ ಬರಲ್ಲ, ಅದು ಗಟ್ಟಿಯಾಗಿರುತ್ತೆ, ಅಥವಾ ಈ ಲೇಯರ್ಡ್ ಚಪಾತಿನ ಮಾಡೋಕ್ಕೆ ತುಂಬಾ ಜನಕ್ಕೆ ಬರಲ್ಲ. ಆದರೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಲೇಯರ್ಡ್ ಚಪಾತಿನ ತುಂಬಾ ಈಸಿಯಾಗಿ ಮೃದುವಾಗಿ ರುಚಿಯಾಗಿ ಹೇಗೆ ಪರ್ಫೆಕ್ಟಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. 2-3 ಮೆಥಡಿಂದ ನಾನು ಈ ಚಪಾತಿನ ಮಾಡ್ತೀನಿ. ಈ 3 ಮೆಥಡನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಮೆಥಡಲ್ಲಿ ಈ ಚಪಾತಿನ ಮಾಡಿ ತಿನ್ನಿ, ಹಾಗೂ ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನು ಒಂದು 3 ಚಪಾತಿಗಾಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನ ಕಳಿಸ್ಕೊಳ್ಳಿಕ್ಕೆ ನಮಗೆ ಅರ್ಧ ಕಪ್ಪಷ್ಟು ನೀರು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ಸಕ್ಕರೆ ಹಾಕಿದರೆ ಸ್ವಲ್ಪ ಸ್ವೀಟಿಶ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಫ್ಲೇವರ್. ಅದಾದ ನಂತರ ನಮಗೆ ಚಪಾತಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಡ್ರೈ ಹಿಟ್ಟು ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್ ಬೇಕಾಗುತ್ತೆ, ಅಥವಾ ಕುಕ್ಕಿಂಗ್ ಆಯಿಲ್ ತಗೋಬೋದು ನೀವು. ಇವಾಗ ನೀರನ್ನು, ಉಪ್ಪು ಮತ್ತು ಸಕ್ಕರೆನ ಹಾಕಿ ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ವಾರ್ಮ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಕರಗುತ್ತೆ ಸಕ್ಕರೆ ಮತ್ತು ಉಪ್ಪು. ಇವಾಗ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಮೊದಲು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿ ಕಲಿಸ್ಕೊಳ್ಳಿ. ಈ ಥರ ಹಿಟ್ಟು ಉದುರಾಗಿ ಬರ್ತಾ ಇದೆ. ಇದು ಸಾಕಾಗಲ್ಲ ನಮಗೆ, ಯಾಕಂತಂದರೆ ಲೇಯರ್ಡ್ ಚಪಾತಿಗೆ ತುಂಬಾ ಹಿಟ್ಟು ಸಾಫ್ಟಾಗಿ ಬೇಕಾಗುತ್ತೆ. ನಾನು ಇನ್ನೂ ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿ ಮತ್ತೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ತುಂಬಾ ಚೆನ್ನಾಗಿ ಬರಬೇಕು, ಸಾಫ್ಟಾಗಿ ಬರಬೇಕು ಅಂತಂದರೆ 1-2 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಹಾಕೋಬೋದು. ಕೋಕೋನಟ್ ಆಯಿಲ್ ಹಾಕಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ, ಯಾಕಂತಂದರೆ ಕೋಕೋನಟ್ ಆಯಿಲಲ್ಲಿ ಜಿಡ್ಡು ಜಾಸ್ತಿ ಇರುತ್ತೆ. ಆದ್ದರಿಂದ ಇವಾಗ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಹಿಟ್ಟು. ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಮಾಡಿಕೊಂಡು ತುಂಬಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಲೇಯರ್ ಚಪಾತಿ ಮಾಡಬೇಕಿದ್ರೆ ಅಥವಾ ಏನೇ ಚಪಾತಿ ಮಾಡಬೇಕಿದ್ರೆ ನೀವು ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ನಾದ್ಕೊತೀರಾ, ಕಲಿಸ್ಕೊತೀರಾ, ಅಷ್ಟು ಸಾಫ್ಟಾಗಿ ನಮಗೆ ಚಪಾತಿ ಬರುತ್ತೆ. ಇವಾಗ ಹಿಟ್ಟನ್ನು ಹದ ಮಾಡಿ ಆಗಿದೆ, ಕರೆಕ್ಟಾಗಿ ಹದಕ್ಕೆ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ ಹಿಟ್ಟು. ನಾನೊಂದು 3 ಚಪಾತಿ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ದಲ್ವಾ, ಈಗ ದೊಡ್ಡ ಉಂಡೆ, ಚಪಾತಿ ಉಂಡೆನ 3 ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾರ್ಮಲ್ ಉಂಡೆಗಿಂತ ಸ್ವಲ್ಪ ದೊಡ್ಡ ಉಂಡೆ ಬೇಕಾಗುತ್ತೆ ಲೇಯರ್ ಚಪಾತಿ ಮಾಡುವಾಗ, ನೆನ್ಪಿಟ್ಕೊಳ್ಳಿ. ಇವಾಗ ನಾನು ಮೊದಲ ಮೆಥಡನ್ನು ಹೇಳ್ತಾ ಇದ್ದೀನಿ ಯಾವ ಥರ ಅಂತ. ಮೊದಲು ಒಂದು ಉಂಡೆನ ತಗೊಂಡು ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ನಾವು ಚಪಾತಿ ಲಟ್ಟಿಸ್ಕೋಬೇಕು. ತುಂಬ ದೊಡ್ಡದಲ್ಲ, ಮೀಡಿಯಮ್ ಸೈಜ್ದು ಚಪಾತಿ ಲಟ್ಟಿಸ್ಕೋಬೇಕು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪೂನಲ್ಲಿ. ಇದು ನಾನು ಹೇಳ್ತಾ ಇರೋದು ಲೇಯರ್ ಚಪಾತಿಗೆ ಸ್ಟೆಪ್ಸ್. ಇವಾಗ ಇದನ್ನ ಅರ್ಧ ಫೋಲ್ಡ್ ಮಾಡ್ಕೋಬೇಕು. ಅರ್ಧ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಮೇಲೆ ಹಾಕಿ ಈ ಥರ ಸ್ಪೂನಲ್ಲಿ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇನ್ನೂ ಒಂದು ಫೋಲ್ಡ್ ಮಾಡ್ಕೋಬೇಕು. ಇದೀಗ ಒಂದು ಮೆಥಡಲ್ಲಿ ನಮಗೆ ಇದು ಅರ್ಧ ಚಪಾತಿ ಮಾಡೋಕ್ಕೆ ರೆಡಿಯಾಗಿದೆ ಹಿಟ್ಟು. ಇವಾಗ ಇನ್ನೊಂದು ಮೆಥಡನ್ನು ಹೇಳ್ತಾ ಇದ್ದೀನಿ. 3 ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ಚಪಾತಿ ಲಟ್ಟಿಸ್ಕೊಳ್ಳೋಣ. ಇನ್ನೊಂದು ಉಂಡೆನೂ ಕೂಡ ಅಷ್ಟೇ ಮೀಡಿಯಮ್ ಸೈಜ್ ಚಪಾತಿ ಮಾಡ್ಕೊಳ್ಳಿ. ಚಪಾತಿ ಮಾಡಿಕೊಂಡು ಅದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಚ್ಕೊಳ್ಳಿ. ಕೋಕೋನಟ್ ಆಯಿಲನ್ನು ಹಚ್ಕೊಂಡಾದ ನಂತರ ಇವಾಗ ಇದನ್ನ ಈ ಥರ ಅರ್ಧ ನೈಫ್ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕು. ಒಂದು ಸೈಡಿಂದ ಈ ಥರ ಕಟ್ ಮಾಡಿಕೊಂಡು ಇವಾಗ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ರೌಂಡಾಗಿ.
ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಾನು ಫಸ್ಟ್ ಮಾಡಿರೋದು ಅದು ಟ್ರಯಾಂಗಲ್ ಶೇಪ್ ಬರುತ್ತೆ, ನಿಮಗೆ ಇದು ರೌಂಡ್ ಶೇಪಾಗಿ ಬರುತ್ತೆ ಚಪಾತಿ. ಅದಾದ ನಂತರ ಅದನ್ನ ಕೈಯಲ್ಲಿ ತಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ಈ ಚಪಾತಿ ಕೂಡ ನಮಗೆ ರೌಂಡಾಗಿ ಬರುತ್ತೆ. ಇದು ಇನ್ನೊಂದು ಮೆಥಡ್. ಈಗ ಲೇಯರ್ಡ್ ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ಥರ್ಡ್ ಮೆಥಡಲ್ಲಿ ಲಾಸ್ಟ್ ಉಳಿದಿರೋ ಒಂದು ಉಂಡೆನ ತಗೊಂಡು ಅದನ್ನು ಕೂಡ ಚಪಾತಿ ಮೀಡಿಯಮ್ ಸೈಜ್ ಚಪಾತಿ ಮಾಡ್ಕೊಳ್ಳಿ. ಮೊದಲು ಮೀಡಿಯಮ್ ಸೈಜ್ ಚಪಾತಿಗೆ ಲಟ್ಟಿಸ್ಕೊಂಡಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದನ್ನ ನಾವು ರುಮಾಲು ರೋಟಿ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇದನ್ನ ಉಂಡೆ ಮಾಡ್ಕೋಬೇಕು. ಇದನ್ನ ಉಂಡೆ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ 3 ಕೂಡ ಚಪಾತಿದು ಲೇಯರ್ದು ಉಂಡೆ ರೆಡಿ ಆಗಿದೆ. ಒಂದು ನಮಗೆ ಟ್ರಯಾಂಗಲ್ ಶೇಪ್ ಬರುತ್ತೆ ಫಸ್ಟ್ ಮಾಡಿರೋದು. ಇವಾಗ ಇದನ್ನ ಫುಲ್ ಚಪಾತಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ ಸ್ವಲ್ಪ ಅದಕ್ಕೆ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಫುಲ್ ಚಪಾತಿನ ನಾವು ಲಟ್ಟಿಸ್ಕೋಬೇಕು. ಇದನ್ನ ನಮಗೆ ಜಾಸ್ತಿ ಫಸ್ಟ್ ಮಾಡಿದ್ವಲ್ಲ ಅದನ್ನ ಜಾಸ್ತಿ ನಮಗೆ ರೌಂಡ್ ಶೇಪ್ಗೆ ಮಾಡೋಕ್ಕೆ ಬರಲ್ಲ ಚಪಾತಿ. ಟ್ರಯಾಂಗಲ್ ಶೇಪೇ ಇರುತ್ತೆ ಈ ಥರ ಮಾಡಿರೋ ಚಪಾತಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಉಂಡೆ ನಾವು ಕಟ್ ಮಾಡಿ ಫೋಲ್ಡ್ ಮಾಡಿ ಮಾಡಿದ್ವಲ್ಲ ಅದನ್ನು ಕೂಡ ನೀವು ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳಿ. ಇದು ನೀಟಾಗಿ ನಮಗೆ ರೌಂಡ್ ಶೇಪ್ಗೆ ಬರುತ್ತೆ, ಯಾಕಂತಂದರೆ ನಾವು ಉಂಡೆ ರೌಂಡ್ ಆಗಿದೆ ಅದು. ಇದನ್ನು ಕೂಡ ನೀಟಾಗಿ ಚಪಾತಿ ಸೈಜ್ಗೆ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ತುಂಬ ತೆಳು ಬೇಡ. ಅದಾದ ನಂತರ ಲಾಸ್ಟ್ ನಾವು ರುಮಾಲ್ ಟೈಪ ಉಂಡೆ ಮಾಡ್ಕೊಂಡಿದ್ದೀವಲ್ವ ಅದನ್ನು ಕೂಡ ಇವಾಗ ನೀವು ಚಪಾತಿ ಶೇಪ್ಗೆ ಲಟ್ಟಿಸ್ಕೊಳ್ಳಿ. ತುಂಬ ತೆಳು ಮಾಡಬೇಡಿ. ನಾವು ಲೇಯರ್ಡ್ ಚಪಾತಿನ ತುಂಬ ತೆಳು ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಕಟ್ ಆಗುತ್ತೆ. ಸ್ವಲ್ಪ ತಿಕ್ಕಾಗಿ ಮೀಡಿಯಮ್ ಸೈಜ್ಗೆ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ಇವಾಗ ನೋಡಿ ಫಸ್ಟ್ ಮಾಡಿರೋದು ಟ್ರಯಾಂಗಲ್, ಅನಂತರ ಕಟ್ ಮಾಡಿ ಇದ್ದ ಚಪಾತಿ ಮತ್ತು ರುಮಾಲ್ ಸ್ಟೈಲಲ್ಲಿ ಮಾಡಿರೋ ಮೆಥಡ್. 3 ಚಪಾತಿ ರೆಡಿ ಆಗಿದೆ. ಇವಾಗ ನಾವಿದನ್ನ ಸುಟ್ಕೊಳ್ಳೋಣ. ಒಂದು ಪ್ಯಾನ್ ಸ್ಟವ್ ಮೇಲೆ ಇಡಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೇಬೇಕು. ನಾವು ಡ್ರೈ ಸುಡ್ಲಿಕ್ಕೆ ಆಗಲ್ಲ ಚಪಾತಿನ. ಒಂದು ಅರ್ಧ ಸ್ಪೂನಷ್ಟು ನಾನು ಎಲ್ಲದಕ್ಕೂ ಕೋಕೋನಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಟ್ರಯಾಂಗಲ್ ಶೇಪ್ ಇರುವಂತಹ ಚಪಾತಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಉರಿನ ಮೀಡಿಯಮ್ ಫ್ಲೇಮ್ಗಿಂತ ಜಾಸ್ತಿನೇ ಇಡ್ಬೋದು. ತುಂಬ ಕಮ್ಮಿ ಇಟ್ಟು ಚಪಾತಿ ಸುಡೋಕ್ಕಾಗಲ್ಲ. ಉರಿನ ನಾವು ಜಾಸ್ತಿನೇ ಇಟ್ಕೊಂಡು ಚಪಾತಿನ ತವ ಕಾದಾದ ನಂತರ ಚಪಾತಿನ ಸುಟ್ಕೋಬೇಕು. ಅದಾದ ನಂತರ ಅದಕ್ಕೆ ಮೇಲ್ಗಡೆ ಕೂಡ ಆಯಿಲ್ ಹಾಕೋಬೋದು. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಮೃದುವಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಚಪಾತಿ ಸುಡುವಾಗ ನೆನಪಿಟ್ಕೊಳ್ಳಿ, ತುಂಬ ಜಾಸ್ತಿ ಕಾಯಿಸಬಾರ್ದು ಚಪಾತಿನ. ನೀವು ಬೇಗ ಅದನ್ನ ಮಗುಚಿ ಹಾಕಿ ಎರಡೂ ಕಡೆ ಸುಡ್ತಾ ಇರಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ತುಂಬ ಅಂದರೆ ಸುಟ್ಟು ಹೋದರೆ ಚಪಾತಿ ರೊಟ್ಟಿ ಥರ ಆಗುತ್ತೆ. ಯಾವಾಗಲೂ ನೆನಪಿಟ್ಕೊಳ್ಳಿ, ತುಂಬ ಜಾಸ್ತಿ ನಾವು ಕಾಯಿಸಬಾರ್ದು ಚಪಾತಿನ, ಮೀಡಿಯಮ್ ಅಷ್ಟೇ ಕಾಯಿಸಬೇಕು. ನೋಡಿದ್ರಲ್ಲ, ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಇದು ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನ ಹಾಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಇದಾದ ನಂತರ ಇನ್ನೂ ಒಂದು ನಾವು ಕಟ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಮಾಡಿದ್ವಲ್ವ ಲೇಯರ್, ಆ ಚಪಾತಿನ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅಷ್ಟೇ, ನೀವು ತವಕ್ಕೆ ಮೊದಲು ಸುಡೋಕ್ಕಿಂತ ಮುಂಚೆನೂ ಆಯಿಲ್ ಹಾಕಿ, ಅದಾದ ನಂತರ ನೆಕ್ಸ್ಟ್ ಚಪಾತಿ ಮೇಲ್ಗಡೆ ಸೈಡ್ಗೆ ಕೂಡ ಆಯಿಲ್ ಹಾಕಿ ಅದನ್ನ 2 ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಚಪಾತಿ ಕಾಯಿಸ್ಬೇಕು ನಾವು. ನಿಮ್ಗೆ ಗೊತ್ತಾಗುತ್ತೆ, ಅದು ಉಬ್ಬಿ ಬರ್ತಾ ಇರುತ್ತೆ ನೋಡಿ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಅದರ ನೆನಪಿಟ್ಕೊಳ್ಳಿ, ಜಾಸ್ತಿ ಸುಡಬಾರ್ದು. ಜಾಸ್ತಿ ಸುಟ್ಟರೆ ರೊಟ್ಟಿ ಥರ ಆಗುತ್ತೆ ಚಪಾತಿ. ಉರಿ ಜಾಸ್ತಿ ಇಟ್ಕೊಂಡು 2 ಕಡೆ ಮೀಡಿಯಮ್ ಇದರಲ್ಲಿ ನಾವು ಚಪಾತಿನ ಕಾಯಿಸ್ಕೋಬೇಕು. ಈಗ ಎರಡನೇದು ಕೂಡ ಚಪಾತಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಲಾಸ್ಟ್ ಉಳಿದಿರೋದು ನಮಗೆ ನಾವು ರುಮಾಲ್ ಸ್ಟೈಲಲ್ಲಿ ಮಾಡಿದ್ವಲ್ವ ಉಂಡೆ, ಅದರದ್ದು ಚಪಾತಿ, ಅದನ್ನು ಕೂಡ ಕಾಯಿಸ್ಕೊಳ್ಳೋಣ. ಆಯಿಲ್ ಹಾಕಿಬಿಟ್ಟು ಚಪಾತಿನ ಹಾಕ್ಕೊತಾ ಇದ್ದೀನಿ. 2 ಸೈಡು ಮೇಲ್ಗಡೆ ಸೈಡಿಗೆ ಕೂಡ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಆಯಿಲನ್ನು ಹಾಕ್ಕೊಂಡು
ಎರಡು ಕಡೆ ನೀಟಾಗಿ ಚಪಾತಿನ ಕಾಯಿಸ್ಕೊಳ್ಳಿ. ತುಂಬಾ ಸೂಪರ್ ಆಗಿರುವಂತಹ ಚಪಾತಿ ರೆಡಿ ಆಗ್ತಾ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಎರಡು ಕಡೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನ ಕಾಯಿಸ್ಕೊತಾ ಇದ್ದೀನಿ. ಈ 3 ಚಪಾತಿನೂ ಆಲ್ಮೋಸ್ಟ್ ರೆಡಿ ಆಗಿದೆ. ಚೆನ್ನಾಗಿ ಕಾದಿದೆ ಕೂಡ. ನೋಡಿ, 3 ಮೆಥಡಲ್ಲಿ ಮಾಡಿರುವಂಥ ಚಪಾತಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ, ತುಂಬಾ ಸಾಫ್ಟಾಗಿ, ತುಂಬಾ ಚೆನ್ನಾಗಿ ಬಂದಿದೆ. ಸಖತ್ ಲೇಯರ್ ಆಗಿ ಬಂದಿದೆ. ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಇವಾಗ ನೋಡಿ, ನಿಮಗೆ ಆ ಚಪಾತಿನ ಕಟ್ ಮಾಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಂತ. ಇದು ನಾನು ಟ್ರಯಾಂಗಲ್ ಟೈಪ್ ಮಾಡಿದ್ನಲ್ಲ, ಆ ಚಪಾತಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಪಲ್ಯ ಜೊತೆ, ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ನೀವು ಖಾಲಿನೂ ತಿನ್ಬೋದು, ಯಾಕಂತಂದರೆ ನಾವು ಸ್ವಲ್ಪ ಶುಗರ್ ಹಾಕಿ ಮಾಡೋದ್ರಿಂದ ಹಾಗೆ ಖಾಲಿನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮಾಡುವಾಗ ಟಿಪ್ಸ್ ಏನು ಅಂತಂದರೆ, ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಪಾತಿ ಯಾವಾಗಲೂ ಗಟ್ಟಿ ಆಗುತ್ತೆ. ಮತ್ತು ಸುಡುವಾಗ ಕೂಡ ಅಷ್ಟೇ, ನಾವು ಚಪಾತಿನ ತುಂಬ ಜಾಸ್ತಿ ಕಾಯಿಸಿದರೆ ಚಪಾತಿ ರೊಟ್ಟಿ ಥರ ಆಗುತ್ತೆ. ಸೊ ಹಿಟ್ಟನ್ನು ನಾವು ಎಷ್ಟು ಸಾಫ್ಟಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಚಪಾತಿ ಬರುತ್ತೆ. ಬಟ್ ಸಾಫ್ಟಾಗಿ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನಾವು ಆಯಿಲ್ ಹಾಕಿ ಕಲಿಸ್ಕೊಂಡ್ರೆ ನಮಗೆ ಅದು ಕೈಯಲ್ಲಿ ಅಂಟಲ್ಲ ಅಥವಾ ಲಟ್ಟಿಸುವಾಗ ಅಂಟ್ಕೊಳ್ಳಲ್ಲ. ಅದೇ ಥರ ನಮಗೆ ಕಾಯಿಸುವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಿದ್ರೂ ಎರಡೂ ಸರಿ ಕ್ವಿಕ್ಕಾಗಿ ನಾವು ಮಗುಚಿ ಹಾಕಿ ಅದನ್ನ ಕಾಯಿಸ್ತಾ ಇದ್ದರೆ, ಅಂದರೆ ಬೇಗ ತೆಗಿಬೇಕು. ತುಂಬ ಜಾಸ್ತಿ ಹೊತ್ತು ತವದ ಮೇಲೆ ಬಿಟ್ಟರೆ ರೊಟ್ಟಿ ಟೈಪ್ ಆಗುತ್ತೆ. ಸೊ ಈ ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸೂಪರ್ ಆಗಿರುವಂತಹ ಚಪಾತಿನ ಮನೆಯಲ್ಲೇ ಮಾಡಿ ತಿನ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.